ಉಡುಪಿ ಕಾಪು ತಾಲೂಕಿನ ಕರಂದಾಡಿಯ ಖ್ಯಾತ ಸಮಾಜ ಸೇವಕ ರಂಗಕರ್ಮಿ ಲೀಲಾಧರ್ ಶೆಟ್ಟಿ ದಂಪತಿಯ ಅಕಾಲಿಕ ಮೃತ್ಯು ಸ್ಥಳೀಯ ಜನತೆಯನ್ನು ವಿಚಲಿತಗೊಳಿಸಿದೆ. ಮುದ್ದಿನಿಂದ ಸಾಕಿದ್ದ ಸಾಕು ಮಗಳು ಮನೆ ಬಿಟ್ಟು ಹೋದ ಕಾರಣ ಮರ್ಯಾದೆಗೆ ಅಂಜಿ ಮನನೊಂದು ಲೀಲಾಧರ್ ಶೆಟ್ಟಿ ಮತ್ತು ಪತ್ನಿ ತನ್ನ ಮನೆಯಲ್ಲೇ ಜೀವಾಂತ್ಯ ಮಾಡಿಕೊಂಡಿದ್ದರು. ಸದಾ ಪರರಿಗಾಗಿ ಮಿಡಿಯುವ ಅಜಾತಶತ್ರು ದಂಪತಿಯ ಸಾವಿಗೆ ಊರಿಗೆ ಊರೇ ಮರುಗಿತ್ತು. ಆದರೆ ತೀವ್ರ ಮನನೊಂದು ಜೀವನದ ಕೆಟ್ಟ ನಿರ್ಧಾರ ಕೈಗೊಂಡ ವೇಳೆಯಲ್ಲೂ ಧೃತಿಗೆಡದೆ ಲೀಲಾಧರ್ ಶೆಟ್ಟಿ ಅವರು ತಮ್ಮ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿರುವ ಡೆತ್ ನೋಟ್ನಲ್ಲಿ ಅವರು ಬರೆದಿರುವ ಅಂಶಗಳು ಗಮನ ಸೆಳೆದಿದೆ. ನನ್ನ ನಿರ್ಧಾರ ನಿಮ್ಮೆಲ್ಲರಿಗೂ ನೋವು ತಂದಿರಬಹುದು, ಆದರೆ ನನ್ನ ಪ್ರಾಣಕ್ಕಿಂತ ಮಾನ ಮುಖ್ಯ. ತನ್ನ ಉತ್ತರ ಕ್ರಿಯೆಯನ್ನು ಖರ್ಚು ಮಾಡದೆ ಸರಳವಾಗಿ ಮಾಡಿ, ಉಳಿದ ಹಣವನ್ನು ಬಡವರಿಗೆ ಮಕ್ಕಳಿಗೆ ನೀಡಿ ಎಂದು ಬರೆದಿದ್ದಾರೆ. ತಾನು ಕಲಿತ ಕರಂದಾಡಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು. ಊರಿನಲ್ಲಿ ಬಾಕಿ ಉಳಿದಿರುವ ಕೆರೆ ಹಾಗೂ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಆಗಬೇಕು. ತನ್ನ ಊರಿನ ದೇವಸ್ಥಾನ ಹಾಗೂ ದೈವಸ್ಥಾನಗಳ ಜೀರ್ಣೋದ್ಧಾರದ ಕೆಲಸಗಳು ಆದಷ್ಟು ಬೇಗ ಆಗಲಿ. ಇದುವೇ ನನಗೆ ನೀಡುವ ಶ್ರದ್ಧಾಂಜಲಿ ಎಂದು ಬರೆದಿರುವುದು. ಸಾವಿರಲ್ಲೂ ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿರುವ ಲೀಲಾಧರ್ ಶೆಟ್ಟಿ ಅವರ ಮಾತುಗಳು ಜನರನ್ನು ದುಃಖತಪ್ತರನ್ನಾಗಿ ಮಾಡಿದ್ದು, ಶೋಕಸಾಗರದಲ್ಲಿ ಮುಳುಗಿಸಿದೆ.